ಸರಿ, ಕಡಲೆಕಾಯಿನ ಬಡವರ ಬಾದಾಮಿ ಅಂತಾರೆ. ಹೌದು. ಆಮೇಲೆ ಅದು ತುಂಬಾ ಪೌಷ್ಟಿಕತೆನೂ ಅದರಲ್ಲಿ ಇದೆ ಅಂತ, ಪ್ರೋಟೀನ್ಸ್ ಇರುತ್ತೆ ಅಂತ. ಆಮೇಲೆ ಜನರಿಗೆ ತುಂಬಾ ಸುಲಭವಾಗಿ ಸಿಗೋದು, ಎಲ್ಲರೂ ತಿಂತಾರೆ. ನಿಜ. ಆದರೆ ಅದನ್ನು ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾರು ತಿನ್ನಬೇಕು ಅನ್ನೋ ವಿಚಾರ ನೀವು ಹೇಳಬೇಕು. ನಿಜ. ಆಹಾರ ತಜ್ಞರು. ಸೊ ಕಡಲೆ ಬೀಜ ಭಾಳ ಒಳ್ಳೆಯದು, ಶೇಂಗಾ ಅಂತ ಏನು ಕರೀತಾರೆ, ನಿಜ ಭಾಳ ಒಳ್ಳೆಯದು. ಸೊ ಆಹಾರಗಳಲ್ಲಿ ಮುಖ್ಯವಾಗಿ 3 ವರ್ಗಗಳು. ಒಂದು ಶಕ್ತಿ ಕೊಡೋ ಆಹಾರಗಳು, ಅಂದರೆ ಗ್ಲೂಕೋಸ್ ಹೆಚ್ಚಿಗೆ ನಮಗೆ ಉತ್ಪತ್ತಿ ಆಗುವಂಥದ್ದು, ಅದು ನಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾಗುತ್ತೆ. ಇನ್ನೊಂದು ಆಹಾರದ ವರ್ಗ ದೇಹ ಕಟ್ಟುವ ಆಹಾರಗಳು, ಅಂದರೆ ನಮ್ಮ ದೇಹದ ಬೆಳವಣಿಗೆಗೆ ಪ್ರೋಟೀನ್ಗಳಿಗೋಸ್ಕರ ಆಹಾರಗಳು ಬೇಕು. ಸೊ 3ನೇ ವರ್ಗ ಜೀವರಕ್ಷಕ ಆಹಾರಗಳು, ಅಂದರೆ ಹಣ್ಣು ತರಕಾರಿ ಸೊಪ್ಪುಗಳು. ಈ ದೇಹ ಕಟ್ಟುವ ಆಹಾರಗಳು ಅಂತಿದೆಯಲ್ಲ, ಬಾಡಿ ಬಿಲ್ಡಿಂಗ್ ಫುಡ್ಸ್, ಅದರಲ್ಲಿ ವಿಶೇಷವಾಗಿ ನಟ್ಸ್ ಬರುತ್ತೆ, ಅಂದರೆ ಎಣ್ಣೆ ಬೀಜಗಳು, ಬೇಳೆಕಾಳುಗಳು. ಸೊ ಈ ಥರ ಕೆಲವು ಆಹಾರದ ವರ್ಗಗಳು ಬರುತ್ತೆ. ಹೀಗಾಗಿ ಆ ನಟ್ಸ್ ಪೈಕಿ, ಅಂದರೆ ಎಣ್ಣೆ ಬೀಜಗಳ ಪೈಕಿ ಕಡಲೆ ಬೀಜ ಬಹಳ ಒಳ್ಳೆಯದು. ಸೊ ವಿಶೇಷವಾಗಿ ಕಡಲೆ ಬೀಜದಲ್ಲಿ ಒಂದು 30ರಿಂದ 40% ಅಷ್ಟು ಎಣ್ಣೆ ಇರುತ್ತೆ, ಎಣ್ಣೆ ಅಂಶ. ಅದರಲ್ಲಿ ಪ್ರೋಟೀನ್ಸು ಇರುತ್ತೆ. ಸೊ ಇದು ನಟ್ಸ್ ಹೇಗೆ ಅಂದರೆ ಹೈ ಪ್ರೋಟೀನ್ ಹೈ ಫ್ಯಾಟ್ ಡಯಟ್. ಅದು ಹೆಚ್ಚಿಗೆ ಪ್ರೋಟೀನ್ಸ್ ಇದೆ, ಹೆಚ್ಚಿಗೆ ಕೊಬ್ಬಿನ ಅಂಶ ಇದೆ, ಜೊತೆಗೆ ಅದರಲ್ಲಿ ಶಕ್ತಿ ಸಹ ಹೆಚ್ಚಿಗೆ ಇದೆ. ಸುಲಭವಾಗಿ ಬೇರೆ ಸಿಗುತ್ತೆ, ಜನ ತಗೊಳ್ಳೋಕೆ. ಸೊ ಬಡವರ ಬಾದಾಮಿ ತಾನೆ. ನಿಜ, ಅದು ಬಡವರ ಬಾದಾಮಿ ಅನ್ನೋದಕ್ಕಿಂತ ಅದು ಬಾದಾಮಿಗೆ ಈಕ್ವಲ್ ಅಂತದ್ದು. ಬಟ್ ಈ ಆಹಾರಗಳಲ್ಲಿ ಏನಾಗ್ತಾ ಇದೆ, ಅದು ಕ್ರಮಬದ್ಧವಾಗಿ ತೊಗೊಂಡ್ರೆ, ಅಪರೂಪಕ್ಕೆ ತೊಗೊಂಡ್ರೆ ತೊಂದರೆ ಏನಿಲ್ಲ. ಬಟ್ ಅತಿಯಾದರೆ ಬಹಳ ಸಮಸ್ಯೆಗಳಿದೆ. ಕಡಲೆ ಬೀಜ ಒಳ್ಳೆಯದೇನೆ, ಬಟ್ ಅತಿಯಾಗಿ ಕಡಲೆ ಬೀಜ ತಿಂದು ಡಯಾಬಿಟೀಸ್ ಬರ್ಸ್ಕೊಂಡಿರೋರು ಭಾಳ ಜನ ಇದ್ದಾರೆ. ಎಲ್ಲ ಅಲ್ಲಿಗೆ ಬರುತ್ತೆ. ಸೊ ಒಂದು ಕೇಸ್ ನಿಮ್ಗೆ ಹೇಳ್ತೀನಿ. ಆಲ್ಮೋಸ್ಟ್ ಒಂದು 50-55 ವರ್ಷ ಅವ್ರಿಗೆ. ಸೊ ಇನ್ಸುಲಿನ್ ತೊಗೊತಾ ಇದ್ರು, ಆಲ್ಮೋಸ್ಟ್ 30 ಯೂನಿಟ್ ಇನ್ಸುಲಿನ್ ತೊಗೊತಾ ಇದ್ರು. ಸೊ ಜೊತೆಗೆ ಮಾತ್ರೆಗಳು ಇತ್ತು. ತೂಕ ಒಂದು 80 kg ತೂಕ ಇದ್ರು ಅವರು. ಸೊ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಅಂತ ಬಂದರು. ಸೊ ನೋಡಿದ್ರೆ ಅವರ ಆಹಾರ ಜೀವನ ಶೈಲಿ ನೋಡಿದ್ರೆ 3 ಹೊತ್ತು ಊಟ, ಸಿಂಪಲ್ಲಾಗಿ ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ಸಂಜೆ ಊಟ, ವಾಕಿಂಗು ಮಾಡ್ತಾ ಇದ್ದಾರೆ ಅಷ್ಟೋ ಇಷ್ಟೋ, ಬಟ್ ಡಯಾಬಿಟಿಸ್ ಬಂದಿದೆ. ಸೊ ಬಿಗಿನಿಂಗಲ್ಲಿ ಟ್ಯಾಬ್ಲೆಟ್ಸಲ್ಲೇ ಕಂಟ್ರೋಲ್ ಆಗ್ತಾ ಇತ್ತಂತೆ. ಈಗ ಒಂದು 4-5 ವರ್ಷಗಳಿಂದ ಟ್ಯಾಬ್ಲೆಟ್ಸು ವರ್ಕ್ ಆಗ್ತಾ ಇಲ್ಲ. ಸೊ ಇನ್ಸುಲಿನ್ ಶುರು ಮಾಡಿಕೊಂಡ್ರು. ಈಗ ಒಂದು 30 ಯೂನಿಟ್ ಇನ್ಸುಲಿನ್ಗೆ ಬಂದರು. 30 ಯೂನಿಟ್ ಇನ್ಸುಲಿನ್ ತೊಗೊಂಡ್ರು. ಶುಗರ್ ಲೆವೆಲ್ ಸಾಮಾನ್ಯವಾಗಿ 250-300 ಇದೆ, ತುಂಬ ಜಾಸ್ತಿ ಇದೆ. ಸೊ ಡಯಾಬಿಟೀಸ್ ಅಂದಾಗ ಅದು ನಿಯಂತ್ರಣದಲ್ಲಿದ್ದರೆ ಕಾಯಿಲೆನೇ ಅಲ್ಲ. ನೀವು ಆಹಾರ ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳಿ, ಜೊತೆಗೆ ತೀರಾ ಅವಶ್ಯಕತೆ ಇದ್ದರೆ ಮಿನಿಮಮ್ ಔಷಧಿಗಳು ತಗೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಅನ್ಕಂಟ್ರೋಲ್ಡ್ ಆದಾಗ ಅದು ತೀರಾ ತೊಂದರೆ. ಇದು ಡಯಾಬಿಟಿಸ್ ಬಂದಿರೋರು, ಸಕ್ಕರೆ ಕಾಯಿಲೆಗೆ ಬಲಿಯಾಗಿರೋರೆಲ್ಲ ಇದನ್ನು ಕೇಳ್ಕೊಳ್ಳಿ. ಕಂಟ್ರೋಲಲ್ಲಿದ್ದರೆ ಅದು ಕಾಯಿಲೆನೇ ಅಲ್ಲ. ಬಟ್ ಆಹಾರ ಜೀವನ ಶೈಲಿ ಹೇಗಿತ್ತು ಅಂತಂದರೆ ಅಷ್ಟು ಕೆಟ್ಟದೇನಿರಲಿಲ್ಲ ಅಲ್ಲಿ. ಅವರು ಫಸ್ಟ್ ಹೇಳಿದ ಪ್ರಕಾರ ಏನು ಇಷ್ಟೊಂದು ಅನ್ಕಂಟ್ರೋಲ್ ಸಿಚುವೇಶನ್ ಯಾಕೆ ಬಂತು ಅಂತ ಒಂದು 2-3 ದಿನ ಆದಮೇಲೆ ನಮ್ಮಲ್ಲಿ ಪ್ರತಿದಿನ ಈ ಆಹಾರ ಜೀವನ ಶೈಲಿ ಬಗ್ಗೆ ಅರಿವನ್ನು ಮೂಡಿಸೋ ಕಾರ್ಯಕ್ರಮಗಳು ನಡೆಸ್ತಾ ಇರ್ತೀವಿ. ಆ ಕಾರ್ಯಕ್ರಮದಲ್ಲಿ ಈ ಎಣ್ಣೆ ಸಬ್ಜೆಕ್ಟ್ ಬಂತು, ಅಡುಗೆ ಎಣ್ಣೆ ವಿಚಾರ ಬಂತು. ಆ ಅಡುಗೆ ಎಣ್ಣೆಯಲ್ಲಿ ನಟ್ಸು ಬರುತ್ತಲ್ಲ, ಯಾಕೆ ನಟ್ಸಲ್ಲಿ ಎಣ್ಣೆ ಇದೆ, ಬಟ್ ಕಣ್ಣು ಕಾಣೋದಿಲ್ಲ. ನಾವೆಲ್ಲ ಹೆಚ್ಚಿಗೆ ಉಪಯೋಗಿಸೋದು ಕಡಲೆ ಎಣ್ಣೆನೆ. ಸೊ ಎಣ್ಣೆ ನಮಗೆ ಬರಿಗಣ್ಣಿಗೆ ಕಾಣುತ್ತೆ, ಬಟ್ ಈ ನಟ್ಸಲ್ಲಿರುವಂಥದ್ದು ಬರಿಗಣ್ಣಿಗೆ ಕಾಣಲ್ಲ. ಈ ಕಡಲೆ ಬೀಜದಲ್ಲಿ ಎಣ್ಣೆ ಇದೆ. ಹೀಗಾಗಿ ಆ ನಟ್ಸ್ ಬಗ್ಗೆ, ಅಡುಗೆ ಎಣ್ಣೆ ಬಗ್ಗೆ ಮಾತಾಡುವಾಗ ಆಗ ಅವ್ರು ಹೇಳಿದ್ರು, ಡೈಲಿ ಸಾಯಂಕಾಲ ಕಡಲೆ ಬೀಜ ತಿಂತೀನಿ ಸರ್. ಸರಿ, ಡೈಲಿ ತಿಂತೀರಾ, ಅಪರೂಪಕ್ಕೆ ತಿಂತೀರಾ ಅಂತ. ಡೈಲಿ ತಿಂತೀನಿ ಸರ್. ಸೊ ಎಷ್ಟು ತಿಂತೀರಾ? ತಿಂತೀನಿ ಸರ್, ಖಾರ ಇಟ್ಟಿರೋದು ಕಾಫಿ ಜೊತೆಗೆ ಸಾಯಂಕಾಲ ಒಂದು 5 ಗಂಟೆಗೆ ಒಂದು 100 ಗ್ರಾಮ್ವರೆಗೂ ತಿಂತೀನಿ ಸರ್. ಟೈಮ್ ಪಾಸ್ ಕಳ್ಳೆಕಾಯಿ ತಾನೆ ಅದ್ರ ಹೆಸರು. ಸೊ ಹೀಗಾಗಿ ನೀವೊಂದು ಕಾಫಿ ಜೊತೆಗೆ 4 ಕಡಲೆ ಬೀಜ ಅಂತ ಇಟ್ಕೊಂಡ್ರೆ 4 ಕಡಲೆ ಬೀಜ ಸಾಕಾಗುತ್ತಾ? 4 ಕಡಲೆ ತಿಂದಮೇಲೆ ಇನ್ನೊಂದಷ್ಟು ತಿನ್ನಬೇಕು ಅಂತ ಕಂಟಿನ್ಯೂಸ್ ಆಗಿ ತಿಂದ್ಬಿಡ್ತಾರೆ. ಸೊ ಹೀಗಾಗಿ ಸಂಜೆ ಹೊತ್ತು ಪ್ರತಿದಿನ ಕಾಫಿ ಟೀ ಜೊತೆಗೆ ಕಡಲೆ ಬೀಜ ಅವ್ರದ್ದು ಅಭ್ಯಾಸ. ಸೊ ನಾನು ಕೇಳ್ತಾ ಹೋದೆ, ಯಾವಾಗಿಂದ ಶುರುವಾಯಿತು ಕಡಲೆ ಬೀಜ ಜಾಸ್ತಿ ಆಯಿತು, ಶುಗರ್ ಯಾವಾಗ ಶುರುವಾಯಿತು, ಇನ್ಸುಲಿನ್ ಯಾವಾಗ ಶುರುವಾಯಿತು, ಎಲ್ಲ ಹೊಂದಾಣಿಕೆ ಆಗಿ ನೋಡಿದ್ರೆ ಕಡಲೆ ಬೀಜ ಜಾಸ್ತಿ ಆಗ್ತಾ ಅನ್ಕಂಟ್ರೋಲ್ ಶುಗರ್ ಆಗಿದೆ. ಸೊ ಕಡಲೆ ಬೀಜ ತುಂಬ ಜಾಸ್ತಿ ಆದಮೇಲೆ ಇನ್ಸುಲಿನ್ ಬಂದಿದೆ. ಸೊ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗಿದೆ. ಸೊ ಸಾಯಂಕಾಲ 5 ಗಂಟೆಗೆ ಕಡಲೆ ಬೀಜನೋ ಇನ್ನೇನೋ ನಟ್ಸು ಇನ್ನೇನೋ ತಿನ್ನಿ ನೀವು. ಮತ್ತು ಊಟ ಎಷ್ಟು ಗಂಟೆಗೆ ಹೋಗುತ್ತೆ? ಸಹಜವಾಗಿ ಒಂದು 3-4 ಗಂಟೆ ಮುಂದಕ್ಕೆ ಹೊರಟೋಗುತ್ತೆ. ಏನು ರಾತ್ರಿ 9-10 ಗಂಟೆಗೆ ಹೋಗುತ್ತೆ. ರಾತ್ರಿ 9-10 ಗಂಟೆಗೆ ತಿಂದು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇದೆಯಾ? ಇಲ್ಲ. ಸಂಜೆ 5 ಗಂಟೆಗೆ ತಿಂದಿರೋ ನಟ್ಸೇನೆ ನಾಳೆ ಬೆಳಗ್ಗೆವರೆಗೂ ಸಾಕಾಗುತ್ತದು.
ಯಾಕೆಂದರೆ ಅದು ಹೈ ಕ್ಯಾಲ್ರಿ. ಅದು ಕಡಲೆ ಬೀಜದಲ್ಲಿ 100 ಗ್ರಾಮಲ್ಲಿ ಕನಿಷ್ಠ 500 ಕಿಲೋ ಕ್ಯಾಲ್ರಿ ಆದರೂ ಎನರ್ಜಿ ಇರುತ್ತೆ. 500 ಕಿಲೋ ಕ್ಯಾಲ್ರಿ ಎನರ್ಜಿ ಅಂತಂದರೆ ಸಹಜವಾಗಿ ಒಂದು 3 ಚಪಾತಿ ಪಲ್ಯ ತಿಂದಷ್ಟು ಶಕ್ತಿ ಬರುತ್ತೆ. ಸೊ ಕಡಲೆ ಬೀಜ ಹೆಚ್ಚಿಗೆ ಮಾಡಿಕೊಂಡು ಸೊ ಈ ಥರ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಸಿಚುವೇಶನ್ಗೆ ಬಂದುಬಿಟ್ಟಿತ್ತು. ನಾವು ಮಾಡಿದ್ದಿಷ್ಟೇ, ಕಡಲೆ ಬೀಜ ನಿಲ್ಲಿಸಿದ್ವಿ. ಸೊ ಹಣ್ಣು ತರಕಾರಿಗಳು ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ತರಕಾರಿಗಳು ಹೇಗೆ ತೊಗೋಬೇಕು, ಹಣ್ಣುಗಳು ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು, ಬೇರೆ ರಾಗಿ ಗೋಧಿ ಜೋಳ ಅನ್ನನೂ ತಿನ್ನಿ ಅಂತ ಹೇಳ್ತೀವಿ. ಬಟ್ ಎಷ್ಟು, ಹೇಗೆ, ಯಾವಾಗ ಸ್ವಲ್ಪ ಲೆಕ್ಕಾಚಾರಗಳಿದೆ. ಆ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ವಿ. 3 ದಿನಕ್ಕೆ ಇನ್ಸುಲಿನ್ ನಿಲ್ಲಿಸ್ಬಿಟ್ರು, ಲೋ ಬರೋಕ್ಕೆ ಶುರುವಾಯಿತು. ಆಮೇಲೆ 3 ದಿನಕ್ಕೆ ಇರೋ ಮಾತ್ರೆನೇ ಜಾಸ್ತಿ ಅನ್ನಿಸ್ತಾ. ಸೊ ಎಷ್ಟು ಸುಲಭವಾಗಿ ಪರಿಹಾರ ಆಗುತ್ತೆ ಅಂತಂದರೆ, ಹೌದು, ಬಹಳ ಸುಲಭವಾಗಿ ನಮ್ಮ ದೇಹ ಪರಿಹರಿಸ್ಕೊಳ್ಳುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋ ಕೆಲವು ಮೂಲಭೂತ ಅಂಶಗಳನ್ನು ಕೊಟ್ಬಿಟ್ರೆ ಬಹಳ ಸುಲಭವಾಗಿ ಪರಿಹರಿಸ್ಕೊಳ್ಳುತ್ತೆ. ನಮ್ಮ ಸಮಸ್ಯೆಗಳಿಗೆ ಬಹುತೇಕ ಕಾರಣಗಳು ನಮ್ಮ ಆಹಾರದಲ್ಲೇ ಇದೆ, ನಮ್ಮ ಜೀವನ ಶೈಲಿಯಲ್ಲೇ ಇದೆ. ವಿಶೇಷವಾಗಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತ ಇಟ್ಕೊಂಡು ಅಲ್ಲಿ ನಟ್ಸ್ ಅಂತ ತಿಂತ ಹೋಗೋದು, ಹೆಚ್ಚಿಗೆ ಆಹಾರಗಳು ತೊಗೊಂಡ್ರೆ ಶುಗರ್ ಕಂಟ್ರೋಲ್ ಆಗಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೂ ಸಹ ಕಾರಣ ಆಗುತ್ತೆ. ಸೊ ಹಾಗಿದ್ದರೆ ನೀವೊಂದು ಪ್ರಶ್ನೆ ಕೇಳ್ಬೋದು, ಸೊ ಡಯಾಬಿಟಿಸ್ ಇರೋರು ಅಥವಾ ಸಾಮಾನ್ಯವಾಗಿರೋರು ಕಡಲೆ ಬೀಜನೇ ತಿನ್ನಬಾರ್ದಾ ಅಂತ. ಸೊ ತಿನ್ನಬಹುದು. ಹೇಗೆ ತಿನ್ನೋದು ಅಂತಂದರೆ, ಊಟದ ಒಂದು ಭಾಗವಾಗಿ ಒಂದು ಸ್ವಲ್ಪ ತೊಗೊಳ್ಳಿ. ಊಟದ ಭಾಗವಾಗಿರಲಿ. ಊಟದ ಭಾಗ ಇದ್ದಾಗ ಬೇರೆ ಊಟನೂ ಇರುತ್ತಲ್ಲ, ಅದರಲ್ಲಿ ತರಕಾರಿಗಳಿರ್ಬೋದು ಅಥವಾ ಒಂದು ಚಪಾತಿ ರೊಟ್ಟಿ ಇರ್ಬೋದು, ಅದರಲ್ಲಿ ನೀವು ಸ್ವಲ್ಪ ಕಡಲೆ ಬೀಜ ಇಟ್ಕೊಂಡ್ರು ತೊಂದರೆ ಏನಿಲ್ಲ. ಇಲ್ಲ, ನನಗಿವತ್ತು ಕಡಲೆ ಬೀಜ ಆಸೆ ಆಗಿದೆ, ಕಡಲೆಕಾಯಿ ತಿನ್ನಲೇಬೇಕು ನಾನಿವತ್ತು ಸಾಯಂಕಾಲ ಅನ್ನೋದಾದರೆ, ಸಾಯಂಕಾಲ ಒಂದು 6 ಗಂಟೆಗೆ ಬೇಯಿಸಿರೋ ಕಡಲೆಕಾಯಿನೋ ಕಡಲೆ ಬೀಜ ಇಟ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ಸ್ ಇಟ್ಕೊಳ್ಳಿ. ಅದನ್ನೇ ಒಂದು ಊಟದ ರೀತಿ ಮುಗಿಸ್ಬಿಡಿ. ಮಾಡ್ಬೋದಲ್ಲ, ಅದನ್ನೇ ಒಂದು ಊಟದ ರೀತಿ ಸಂಜೆ ಮಾಡ್ಬಿಟ್ರೆ ಪರ್ಯಾಯ ಅಂತ ಇದ್ದೇ ಇದೆ. ಪರಿಹಾರ ಇದ್ದೇ ಇದೆ. ಅದನ್ನ ತಿನ್ಬಹುದು, ಅದ್ರ ಜೊತೆಗೆ ಇನ್ನೇನು ತಿನ್ಬೇಕು, ಹೇಗೆ ತಿನ್ಬೇಕು ಅನ್ನೋದು ಬಹಳ ಮುಖ್ಯ. ಹೀಗಾಗಿ ಆಹಾರ ನಮ್ಗೆ ಬೇಕೇ ಬೇಕು. ಆಹಾರ ಅಂದರೆ ರುಚಿ ಬೇಕೇ ಬೇಕು. ರುಚಿಗಳು ಬಿಟ್ಟು ಬದುಕಕ್ಕೆ ಸಾಧ್ಯ ಇಲ್ಲ. ಬಟ್ ಅದೇ ಆಹಾರ ನಮಗೆ ಆರೋಗ್ಯನೂ ಬೇಕು. ಅತಿ ಆದರೆ ಅಮೃತನೂ ವಿಷ. ಹೌದು, ಅಗತ್ಯಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಹೀಗೆ ಆಗೋದು ಅಂತ. ಅಂದ್ರೆ ಇಷ್ಟವಾದನ್ನ ಚೆನ್ನಾಗಿ ತಿಂದುಬಿಟ್ಟು ಕಷ್ಟ ತಂದ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀರಿ. ಬೇಡ, ರುಚಿ ಇರಲಿ, ಆರೋಗ್ಯನೂ ಇರಲಿ, ಶಕ್ತಿನೂ ಇರಲಿ, ಸೊ ಸಂತೋಷನೂ ಆಗಲಿ. ಬರೀ ತಿನ್ನೋದ್ರಿಂದ ಬರೀ ಸಂತೋಷ, ನಾಲ್ಗೆಗೆ ಅಷ್ಟೇ ರುಚಿ ಇಟ್ಕೊಂಡ್ರೆ ಸೊ ಕಾಯಿಲೆಗಳಿಗೆ ನಾವು ಕಷ್ಟಪಡಬೇಕಾಗುತ್ತೆ. ಸೊ ಎಲ್ಲದರಲ್ಲೂ ಒಂದು ಮಿತಿ ಇರಬೇಕು. ಬೇಕು ಮಿತಿ ಬೇಕೇ ಬೇಕು. ಭಾಳ ಚೆನ್ನಾಗಿ ಹೇಳಿದ್ರಿ.